ಮಂಗಳೂರು ಉತ್ತರ ಮಂಡಲ ಬಿಜೆಪಿಯ ಮಹಿಳಾ ಮೋರ್ಚಾದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಕಾವೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆಯಿತು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಭರತ್ ಶೆಟ್ಟಿ ಅವರು ನೂತನ ಪದಾಧಿಕಾರಿಗಳಿಗೆ ಶಾಲ್ ಹಾಕಿ ಅಭಿನಂದಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಇದೀಗ ಮಹಿಳಾ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದ್ದಾರೆ ಎನ್ನುವುದಕ್ಕಿಂತ ಜವಾಬ್ದಾರಿ ನೀಡಿದೆ ಎನ್ನುವುದು ಸೂಕ್ತ. ಯಾರಿಗೂ ಅಧಿಕಾರದ ಮದ ಎಂಬುದು ಇರಬಾರದು. ಇದು ನಮ್ಮ ಭವಿಷ್ಯದ ಏಳಿಗೆಯನ್ನ ಕುಂಠಿತಗೊಳಿಸುತ್ತದೆ. ಹೀಗಾಗಿ ಅಧಿಕಾರವನ್ನ ಜವಾಬ್ದಾರಿ ಎಂದು ತಿಳಿದುಕೊಂಡು ಪಕ್ಷ ನೀಡುವ ಕೆಲಸವನ್ನ ನಿರ್ವಹಿಸಬೇಕು. ಈ ಮೂಲಕ ಉತ್ತಮ ಕೆಲಸಗಳನ್ನ ಮುಂದುವರಿಸಿಕೊಂಡು ಭಾರತೀಯ ಜನತಾ ಪಕ್ಷದ ಕೈಗಳನ್ನ ಬಲಪಡಿಸಬೇಕು ಎಂದು ಕರೆ ನೀಡಿದರು. ನಮ್ಮನೊಂದು ಜವಾಬ್ದಾರಿ ಕೊಡ್ತದೆ ಪಕ್ಷ, ನೀವು ಈ ಕೆಲಸವನ್ನ ಮಾಡಬೇಕಂತ. ಅಂದ್ರೆ ನಿಮ್ಮನ್ನ ಪಕ್ಷದಲ್ಲಿ ಬೆಳೆಸುವಂತ, ನಿಮ್ಮನ್ನ ಮತ್ತು ಸಹ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಎಕ್ಸ್ಪೋಜರ್ ಅಂತ ಹೇಳ್ತೇನೋ ಅದು ಕೊಡುವಂತ ಕೆಲಸವನ್ನ ಪಕ್ಷ ಮಾಡ್ತದೆ. ಯಾಕಂತೇಳಿದ್ರೆ ನಿಮ್ಮಲ್ಲಿ ನಾಯಕತ್ವದ ಗುಣ ಬೆಳಿಬೇಕು, ಪಕ್ಷವನ್ನ ಗಟ್ಟಿ ಮಾಡುವಂತ ಕೆಲಸ ನಿಮ್ಮಿಂದ ಮುಂದೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಿಮಗೆ ಜವಾಬ್ದಾರಿಗಳನ್ನು ಕೊಡ್ತದೆ. ಮಂಡಲ ಅಧ್ಯಕ್ಷ ತಿಲಕ್ರಾಜ್ ಕೃಷ್ಣಪುರ ಮಾತನಾಡಿ, ಮಹಿಳಾ ಮೋರ್ಚಾ ಸಂಘಟನೆಗಳನ್ನ ಬಲಪಡಿಸಲು ವಿವಿಧ ಪೂರಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಬೇಕು ಎಂದರು. ಮನಪೂರ್ವಕವಾಗಿ ಇದನ್ನು ಮಾಡಿದಾಗ ಖಂಡಿತವಾಗಿ ಕೂಡ ಜವಾಬ್ದಾರಿಗಳು ನಮ್ಮನ್ನ ಹುಡುಕಿಕೊಂಡು ಬರ್ತವೆ. ನಾವು ಪರಸ್ಪರ ಅನ್ಯೋನ್ಯತೆಯಿಂದ, ಯಾಕಂತೇಳಿದ್ರೆ ನಾವು ನಮ್ದು ಕಲ್ಪನೆ ಇದೆ, ಪರಮ ವೈಭವನ್ನೇ ತುಮೇಕಸ್ವ ರಾಷ್ಟ್ರ, ಈ ದೇಶವನ್ನ ಪರಮ ವೈಭವ ಸ್ಥಿತಿಗೆ ಕೊಂಡೋಗ್ಬೇಕು ಅನ್ನೋ ಸಿದ್ಧಾಂತದ ಆಧಾರದ ಮೇಲೆ ನಾವೆಲ್ಲರೂ ಜವಾಬ್ದಾರಿಯನ್ನು ತಗೊಳ್ಳುವಂಥದ್ದು. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರುವುದು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿನಿಯರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟಿ, ಪೂಜಾ ಪೈ, ಕುಶಾಲ್ ವಿಶುಕುಮಾರ್, ರೂಪಾ ಧರ್ಮಯ್ಯ, ಸೇವಂತಿ ಶ್ರೀಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.